ಬೆಳ್ತಂಗಡಿ ತಾಲೂಕಿನ ಮಚ್ಚಿನ ಗ್ರಾಮದ ಪೆರ್ನಡ್ಕದ ರಸ್ತೆ ದುರಸ್ತಿಯ ಸಂದೇಶವೊಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ನಾನು ಮಚ್ಚಿನ ಗ್ರಾಮದ 1 ಮತ್ತು 3ನೇ ವಾರ್ಡಿನ ಪೆರ್ನಡ್ಕ ಬಳ್ಳಮಂಚದ ರಸ್ತೆ. ದಿನಾಲು ನನ್ನ ಮೇಲೆ ನೂರಾರು ವಾಹನಗಳು ಚಲಿಸುತ್ತವೆ. ಆದರೆ ನಾನು ದುರಸ್ತಿಯಾಗದೆ ಹಲವು ವರ್ಷಗಳೇ ಕಳೆದಿದೆ. ಪೆರ್ನಡ್ಕ ಮತ್ತು ಕುತ್ತಿನ ಭಾಗದ ಜನ ನನ್ನ ದುರಸ್ತಿಗಾಗಿ ತುಂಬಾ ಪ್ರಯತ್ನ ಪಟ್ಟರು. ಆದರೆ ಏನು ಪ್ರಯೋಜನ? ನಾನು ಸ್ವಲ್ಪ ದಿನದಲ್ಲೇ ಮುಂಚಿನ ರೀತಿಯಲ್ಲಿ ಆಗಿಬಿಡುತ್ತಿದ್ದೆ. ಇಲ್ಲಿನ ಎಲ್ಲಾ ಜನ ಚುನಾವಣೆಯ ಸಂದರ್ಭದಲ್ಲಿ ನನ್ನ ದುರಸ್ತಿಯ ಭರವಸೆಗೆ ಒಳಗಾಗಿದ್ರು. ಆದರೆ ಚುನಾವಣೆ ಜಯಿಸಿ ಕೆಲವು ವರ್ಷಗಳಾದರೂ ನಾನು ಹಾಗೆ ಉಳಿದೆ. ಈಗ ಇಲ್ಲಿನ ಜನ ದಿನಾಲು ನನ್ನ ಮೇಲೆ ಹಿಡಿಶಾಪ ಹಾಕಿ ಸಾಕ್ತಾ ಇದ್ದಾರೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ನನ್ನದೊಂದು ಮನವಿ. ನಾನು ಯಾರನ್ನಾದರೂ ಬಲಿ ಪಡೆಯುವ ಮೊದಲು ದಯವಿಟ್ಟು ನನ್ನನ್ನು ದುರಸ್ತಿ ಮಾಡಿ ಎಂಬ ಸಂದೇಶವೊಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಸದ್ಯ ಸಂಬಂಧಪಟ್ಟ ಇಲಾಖೆ ಹಾಗೂ ಜನಪ್ರತಿನಿಧಿಗಳು ಇದರ ಬಗ್ಗೆ ಗಮನ ಹರಿಸುವಂತೆ ಗ್ರಾಮಸ್ಥರು ಮನವಿ ಮಾಡಿಕೊಂಡಿದ್ದಾರೆ.